ಒಂದು ಖಡಕ್ಕಾಗಿರುವಂತಹ ನೋಡಿದಾಗಲೇ ಬಾಯಿ ನೀರೂರಿಸುವಂತಹ ಎಷ್ಟು ದಿನ ಇಟ್ಟರೂ ಹಾಳಾಗದಂಥ ಹುಣಸೆಹಣ್ಣಿನ ಚಟ್ನಿಯನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೆಕ್ಸ್ಟ್ ನಾವು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ದೋಸೆ, ಚಪಾತಿ, ರೋಟಿ, ರೈಸ್ ಎಲ್ಲದಕ್ಕೂ ಸೂಟಾಗುವಂತಹ ಈ ಖಡಕ್ಕಾಗಿರುವಂತಹ ಹುಣಸೆಹಣ್ಣಿನ ಚಟ್ನಿ ಮಾಡಲಿಕ್ಕೆ ನಾನು ಅಂದಾಜು 1 ಹಿಡಿಯಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೇನೆ. ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಇದೆ. ಮೊದಲು ನೀವು ಇದನ್ನ ಒಂಚೂರು ಕ್ಲೀನ್ ಮಾಡ್ಕೊಳ್ಳಿ, ಬೀಜ ಎಲ್ಲ ಇದೆಯಾ ಅಂತ ನೋಡ್ಕೊಳ್ಳಿ. ಅದಾದ ನಂತರ 1/4 ಕಪ್ಪಷ್ಟು ನೀರನ್ನು ಹಾಕಿ, ಬಿಸಿ ನೀರನ್ನು ಹಾಕಿ ಇದನ್ನ ಸ್ವಲ್ಪ ಹೊತ್ತು ನೆನೆ ಹಾಕಲಿಕ್ಕೆ ಬಿಡಬೇಕು. ನೀರು ಜಾಸ್ತಿ ಹಾಕೋಬೇಡಿ, ನೋಡಿ ಇಷ್ಟು ಮಾತ್ರ ಸಾಕು, ಯಾಕಂತಂದರೆ ನಾವು ಚಟ್ನಿ ಮಾಡ್ತಾ ಇರೋದು ಆದ್ದರಿಂದ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದು ಎಣ್ಣೆ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಕು, ಜಾಸ್ತಿ ಬೇಡ. ಕುಕ್ಕಿಂಗ್ ಆಯಿಲನ್ನು ಹಾಕಿ ಅದು ಕಾದ ನಂತರ 7-8 ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಏನೂ ಅಲ್ಲ. ಹಾಕಿದರೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಬೆಳ್ಳುಳ್ಳಿ ಒಂಚೂರು ಫ್ರೈ ಆದ ನಂತರ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು 8ರಿಂದ 10 ಹಾಕೋಬೇಕು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನ ಹುರಿದ್ಕೋಬೇಕು. ಇದೊಂಚೂರು ಹುರಿದಾದ ನಂತರ ಇವಾಗ 10 ಗುಂಟೂರು ಮೆಣಸು, 10 ಬ್ಯಾಡಗಿ ಮೆಣಸು, ಒಂದು ಸ್ವಲ್ಪ ಕರಿ ಲೀವ್ಸು ಇಷ್ಟನ್ನು ಹಾಕ್ಕೊಂಡು ನಾನು ನೀಟಾಗಿ ಹುರಿದ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ನೀವು ಜಾಸ್ತಿ ಹಾಕೋಬೋದು, ಇಲ್ಲ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಮೆಣಸನ್ನು ಕಮ್ಮಿ ಹಾಕ್ಕೊಳ್ಳಿ. ಎಲ್ಲನ ನೀಟಾಗಿ ಹುರಿದಾದ ನಂತರ ಸ್ಟವ್ ಬಂದ್ ಮಾಡಿ ಇದನ್ನೊಂಚೂರು ತಣ್ಣಗಾಗಲಿಕ್ಕೆ ಬೇಡಿ. ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಟ್ಟಿರುವಂತಹ ಹುಣಸೆಹಣ್ಣು ಇದೆಯಲ್ವ, ಅದನ್ನ ಒಂದು ಸ್ವಲ್ಪ ಕೈಯಿಂದ ಈ ಥರ ಹೆಚ್ಚಬೇಡಿ. ನೋಡಿ ಈ ಅಂದಾಜಿಗೆ ಆಗಬೇಕು, ಇಷ್ಟು ಸಾಕು. ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಮೆಣಸು ಮತ್ತು ಇಂಗ್ರೀಡಿಯೆಂಟ್ಸ್ ಹಾಗೆಯೇ ಈ ಹುಣಸೆಹಣ್ಣು ಇದೆಲ್ಲದನ್ನು ಒಂದು ಚಟ್ನಿ ಮಾಡುವಂತಹ ಮಿಕ್ಸರಿಗೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ಜಾಸ್ತಿ, ಯಾಕಂತಂದರೆ ಹುಣಸೆ ಹಣ್ಣಿನ ಚಟ್ನಿ. 3 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀಟಾಗಿ ರುಬ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ನೀವು ಉಪ್ಪು, ಖಾರ ಅಥವಾ ಏನಾದರೂ ನಿಮಗೆ ಬೇಕಿದ್ದರೆ ನೋಡಿಕೊಂಡು ಚಟ್ನಿನ ನೀವು ಫ್ರೈ ಮಾಡೋದಕ್ಕಿಂತ ಮುಂಚೆನೇ ಅಂದಾಜು ಮಾಡ್ಕೊಳ್ಳಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕಿ ಇದನ್ನ ನಾವು ಮತ್ತೆ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ನೀಟಾಗಿ ಇದನ್ನ ಸಿಡಿಲಿಕ್ಕೆ ಬೇಡಿ. ಕಮ್ಮಿ ಫ್ಲೇಮೇ ಇಟ್ಕೊಂಡು ಮಾಡಿ. ಒಂದು ಸ್ವಲ್ಪ ಬೇಕಾದರೂ ಕರಿ ಲೀವ್ಸನ್ನು ಬೇಕಾದರೂ ನೀವು ಹಾಕೋಬಹುದು. ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಇಂಗು ಬೇಕಾದರೂ ಹಾಕೋಬಹುದು. ಇದೆಲ್ಲ ಸಿಡಿದಾದ ನಂತರ ಇವಾಗ ಕಮ್ಮಿ ಉರಿ ಇಟ್ಕೊಂಡೆ ಈ ಚಟ್ನಿಯನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ನೀರಿನ ಅಂಶ ಹೋಗಿ ಇದೆಯಲ್ವ, ಚಟ್ನಿ ಈ ಹದಕ್ಕೆ ಬರಬೇಕು, ತಳ ಬಿಡಬೇಕು. ನೋಡಿ ಈ ಥರ ಫಸ್ಟ್ ಕ್ಲಾಸ್ ಆಗಿರುವಂತಹ ಬಾಯಿ ನೀರೂರಿಸುವಂತಹ ಹುಣಸೆಹಣ್ಣಿನ ಚಟ್ನಿ ರೆಡಿಯಾಗಿದೆ. ನೀವು ಹೈ ಫ್ಲೇಮ್ ಇಟ್ಕೊಂಡು ಇದನ್ನ ಈ ಥರ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಸ್ಟವನ್ನು ಬಂದ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ನೋಡಿ ಕರೆಕ್ಟಾದ ಹದಕ್ಕೆ ಹುಣಸೆಹಣ್ಣಿನ ಚಟ್ನಿ ರೆಡಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವಾ. ರುಬ್ಬುವಾಗ ತುಂಬ ಸಾಫ್ಟಾಗಿ ರುಬ್ಬೋ ಅವಶ್ಯಕತೆ ಇಲ್ಲ. ಈ ಥರ ತರಿ ಇದ್ರೇ ಇದೆಯಲ್ವಾ ಸಖತ್ತಾಗಿ ಫ್ಲೇವರ್ ಬರೋದು. ನೋಡಿದ್ರೇ ಬಾಯಿ ನೀರು ಬರುತ್ತೆ. ಇದನ್ನ ನೀವೇನು ಮಾಡ್ಬೋದು, ಒಂದು ಡಬ್ಬಕ್ಕೆ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ನೀವು ಈ ಚಟ್ನಿಯನ್ನು ಜಾಸ್ತಿ ದಿನ ಇರ್ತೀರಿ ಅಂತಂದರೆ ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕೋಬೇಡಿ. ಒಂದು ಸ್ವಲ್ಪ ನೀವು ನೀರು ಹಾಕಿದರೂ ಕೂಡ ಫ್ರೈ ಮಾಡ್ಕೊತೀರಲ್ವ ಒಗ್ಗರಣೆ ಹಾಕಿ, ಆವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀರಿನ ಪಸೆ ಎಲ್ಲ ಆರೋ ಥರ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿ ಫ್ರಿಜ್ ಒಳಗಡೆ ಇಟ್ಬಿಟ್ರೆ ತುಂಬ ದಿನ ಹಾಳಾಗದೇ ಇರುತ್ತೆ. ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ರೈಸಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಈ ಚಟ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.